ಹಾಯ್ ಹಲೋ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ನಾನೀಗೊಂದು ಜ್ಯೂಸ್ ಮಾಡ್ತಿದ್ದೀನಿ, ಎಳ್ಳು ಜ್ಯೂಸ್ ಅಂತ. ವೈಟ್ ಎಳ್ಳಿದ್ದು ಎಳ್ಳು ಜ್ಯೂಸು ಅದನ್ನು ಮಾಡ್ತಿದ್ದೀನಿ. ನಮ್ಮ ಉಡುಪಿ ಕಡೆ, ಮ್ಯಾಂಗ್ಳೂರು ಕಡೆ ತುಂಬ ಚೆನ್ನಾಗಿ ಅದೇ ಮಾಡೋದು. ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು, ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರಿಗೂ ಒಳ್ಳೆಯದು. ಎಲ್ರಿಗೂ ಎಳ್ಳು ಜ್ಯೂಸ್ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹಾಗೆ ನಾನು ಅದನ್ನು ಮಾಡ್ತೀನಿ. ಅದಕ್ಕೆ ಏನೆಲ್ಲ ಬೇಕಂತ ನಿಮ್ಮ ಹತ್ರ ತೋರಿಸ್ತೀನಿ, ಬನ್ನಿ. ಮಾಡಲಿಕ್ಕೆ ತುಂಬ ಏನೂ ತಗೊಂಡಿಲ್ಲ, ಸ್ವಲ್ಪವೇ ಸ್ವಲ್ಪ. ನಾನು ಎಳ್ಳು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ನಿಮಗೆ ಹೇಗೆ ಬೇಕಾದರೂ ಹಾಗೂ ತಗೋಬೋದು. ತೊಳೆದು ತಗೊಂಡಿದ್ದೀನಿ ನಾನು ಎಳ್ಳು. ಮತ್ತು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಇದು ತಣ್ಣಗೆ ಆಗಬೇಕು. ಇದು ಹಾಲು ತಗೊಂಡಿದ್ದೀನಿ, ಅದನ್ನು ತಣ್ಣಗಾಗಬೇಕು. ತಣ್ಣಗಾದರೆ ಮತ್ತೆ ಹಾಕಬೇಕು. ಆಗ ಇನ್ನೊಂದು ಬಿಸಿ ಉಂಟು ಈಗ, ಅದು ತಣ್ಣಗಾದ್ಮೇಲೆ ನಾನು ಹಾಕೋದು. ಈಗ ನಾನು ಎಳ್ಳನ್ನು ತವ ಇಟ್ಟಿದ್ದೀನಿ, ತವಕ್ಕೆ ಹಾಕ್ತೀನಿ. ಅದು ನಾನು ನೀರು ಹಾಕಿದ್ದೀನಿ. ಕೆಲವರು ತೊಳೆಯೋದಿಲ್ಲ, ನಾನು ತೊಳಿತೀನಿ. ನನಗೆ ತೊಳೆದಿದ್ರೆ ಅದರಲ್ಲಿ ಒಯ್ದು ಎಲ್ಲ ಇರುತ್ತೆ. ಅದಕ್ಕೆ ಮಕ್ಕಳೆಲ್ಲ ಕುಡಿಯುವಾಗ ಸ್ವಲ್ಪ ಜಾಗ್ರತೆಯಿಂದಲೇ ಮಾಡಬೇಕಂತ. ಇನ್ನೊಂದು ಚೆನ್ನಾಗಿ ಫ್ರೈ ಮಾಡುವ. ನಾನು ಏನಾದರೂ ಮಾಡಿ ತೊಳೆದೇ ಹಾಕೋದು. ನನ್ನ ಇವರು ಬೈದರು, ಯಜಮಾನ್ರು ಬೈದರು, ತೊಳಿಬಾರ್ದು, ಯಾಕೆ ತೊಳಿದಿ ಅಂತ. ನನಗೆ ತೊಳಿಬೇಕಂತ ಅಂದೆ. ಈಗ ಫ್ರೈ ಆಗಬೇಕಲ್ವ, ಅದು ಹೇಗೆ ಫ್ರೈ ಆಗುತ್ತೆ ಅಂದರು. ನೋಡುವ, ಸ್ವಲ್ಪ ತಾಳ್ಮೆಯಿಂದ ಇದು ಮಾಡುವ, ಫ್ರೈ ಆಗ್ಬೋದು ಅಂತೆ. ತೊಳಿಬಾರ್ದಂತೇನೂ ಇಲ್ಲ, ತೊಳಿತಾರೆ. ಇದು ತೊಳಿಯೋದೇ ಯಾವುದು ಮಾಡಲ್ಲ. ಎಲ್ಲಿ ಇದು ಮಾಡಿರ್ತಾರೆ ಏನು, ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತಲ್ವ, ಮಕ್ಕಳು ಇರ್ತಾರಲ್ವ. ಕೆಲವರು ಫ್ರೈ ಮಾಡಿ ಆದಮೇಲೆ ತೊಳಿತಾರೆ. ನಾನು ಫ್ರೈ ಮಾಡುವ ಮೊದಲೇ ತೊಳೆದಿದ್ದೀನಿ. ನಾನು ದಿನಕ್ಕೆ ಒಂದು ಜ್ಯೂಸ್ ಮಾಡಿದೆ. ರಾಗಿ ಜ್ಯೂಸ್ ಇದು ಮಾಡಿದ್ದೀನಿ, ಹೆಸರು ಕಾಳಿನ ಜ್ಯೂಸ್ ಮಾಡಿದ್ದೀನಿ. ಇದು ಎಲ್ಲ ವಿಡಿಯೋವನ್ನು ಹಾಕ್ತೀನಿ, ಒಂದೊಂದೇ ಇವತ್ತು ಹಾಕ್ತೀನಿ, ಒಂದೊಂದೇ ಹಾಕ್ತೀನಿ. ಮಾಡಿ ಇಟ್ಟಿದ್ದೀನಿ ಎಲ್ಲ. ನಾನು ಈ ಊರಿಗೆ ಹೋಗ್ತಿದ್ದೀನಲ್ವ, ಅದಕ್ಕೆ ಊರಿಗೆ ಹೋಗುವಾಗ ವಿಡಿಯೋ ಬೇಕಂತ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನೀರು ಹಾಕಲಿಕ್ಕೆಲ್ಲ, ಹಾಲು ಹಾಕಿ ಗ್ರೈಂಡ್ ಮಾಡಬೇಕು. ಎಳ್ಳು ಜ್ಯೂಸು ಹಾಗೇನೆ ಮಕ್ಕಳಿಗೂ ಒಳ್ಳೆಯದು. ತುಂಬ ಹೀಟ್ ಇದೆ ನಮ್ಮ ಮುಂಬೈಯಲ್ಲಂತೂ ಹೇಳಿಕನಿಲ್ಲ. ಅದು ನನ್ನ ಮಕ್ಕಳು ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಅವರಿಗೆ ಇದೇ ಇಲ್ಲ, ಅದು ಹೀಟಿದ್ದು ತುಂಬ ಬೇಜಾರಾಗುತ್ತೆ ಅಂತಾರೆ. ಅಮ್ಮ 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 ಅಂತ ಹಂಗೆಲ್ಲ ತೆಗೆದುಬಿಟ್ಟು ಇರ್ತಾರೆ. ಚಿಕ್ಕವನಂತೂ ಹಂಗೆ ಅಂತೂ ಇಡೋದೇ ಇಲ್ಲ. ನಮಗೆ ಆಗಲ್ಲ, ತಡೀಲಿಕ್ಕೆ ಆಗಲ್ಲ. ನಮ್ಮದು 4ನೇ ಫ್ಲೋರು, ತುಂಬ ಅಂದರೆ ತುಂಬ ಹೀಟು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಆವಾಜ್ ಬರುತ್ತೆ ಅಲ್ವಾ. ನನ್ನ ಮಕ್ಕಳು ಕೂಡ ಹೇಳ್ಬೇಕಂತ ಆವಾಜ್ ಮಾಡಿದ್ರು. ಇವತ್ತು ಸ್ಕೂಲ್ ರಜೆ. ಇದು ಎಂತ ಗೊತ್ತುಂಟ, ಎಳ್ಳು ಜ್ಯೂಸು ದೇಹಕ್ಕೆ ತಂಪು. ಮತ್ತು ವೈಟ್ ಹೋಗ್ತದಲ್ವ ಹೆಣ್ಮಕ್ಳಿಗೆ, ಮುಟ್ಟಿನ ಸಂದರ್ಭದಲ್ಲಿ ವೈಟ್ ತುಂಬ, ಕೆಲವರಿಗೆ ಬಿಳಿ ಮುಟ್ಟು ಎಲ್ಲ ಹೋಗ್ತುಂಟಲ್ವ, ಅವರು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದನದ ಹಾಲು ಉಂಟಲ್ವ, ಪ್ಯಾಕೆಟ್ ಹಾಲಲ್ಲ, ಒರಿಜಿನಲ್, ಅದನ್ನು ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಒಣ ದ್ರಾಕ್ಷಿ ಹಾಕಿ ಕುಡಿದ್ರೆ ಖಂಡಿತವಾಗಿಯೂ ತುಂಬ ಚೆನ್ನಾಗಿರುತ್ತೆ. ನನಗೆ ಕೂಡ ಟ್ರೈ ಮಾಡಿದ್ದೀನಿ ನಾನು, ನನಗೆ ಕೂಡ ಚೆನ್ನಾಗಿ ಆಗಿದೆ. ಅದಕ್ಕೆ ಅಂದಿದ್ದು. ನಿಮಗೆ ಯಾರಾದರೂ ವೈಟ್ ಹೋಗುವವರು ಇದ್ದರೆ ಅದನ್ನು ಒಮ್ಮೆ ಮಾಡಿ ತೋರಿಸ್ತೀನಿ ನಿಮಗೆ ನಾನು, ಹೇಗೆ ಮಾಡೋದು, ಹೇಗೆ ಕುಡಿಯೋದು ಅಂತ. ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲೇ ಇದು ಮಾಡಿ. ವೈಟ್ ಹೋಗುವವರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮಾತ್ರ ಬೇರೆ ಇದು ಹಾಕಬೇಕಾಗುತ್ತೆ, ಈಗೇನಲ್ಲ, ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಇದು ಮಾಡಬೇಕು. ಜೀರಿಗೆ, ವೈಟ್ ಎಳ್ಳು ಮತ್ತು ದನದ ಹಾಲು ಆಗಬೇಕು. ಇದು ನಮ್ಮ ಕಡೆ ಇಲ್ಲಿ ಎಲ್ಲಿ ಸಿಗುತ್ತೆ, ಊರಲ್ಲಿ ಅಲ್ಲಿ ಕಡೆ ಆದರೂ ಸಿಗುತ್ತೆ, ಇಲ್ಲಿ ಎಲ್ಲಿ ಸಿಗುತ್ತೆ. ಅದು ನಮ್ಮದು ಊರಲ್ಲಿ ಇರುತ್ತಲ್ವ ದನ, ಆ ದನದ ಹಾಲು ಆಗಬೇಕಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನನಗೆ ಅದರಲ್ಲೇ ವೈಟ್ ಹೋಗಿದ್ದು ಕಡಿಮೆ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಇದು ಹಾಕಿದ್ದೀನಿ ಗೊತ್ತಾ, ಗಸಗಸೆ ಹಾಕಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಡ ಮಾಡಿದ್ದೀನಿ. ತುಂಬ ಬೆನ್ನು ನೋವಿಗೆಲ್ಲ ಎಲ್ಲದಕ್ಕೂ ಬಿಳಿ ಎಳ್ಳು ತುಂಬ
ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಒಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಮ್ಮ ಮ್ಯಾಂಗ್ಳೂರು ಕಡೆ ಎಲ್ಲ ಇದನ್ನೇ ಮಾಡೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ. ಎಲ್ಲ ಅಂಗಡಿಗೆ ಹೋದರೆ ಬೇಸಿಗೆಗಾಲದಲ್ಲಿ ಇದೇ ಇರೋದು, ಎಳ್ಳು ಜ್ಯೂಸ್ ಕೊಡಿ, ಎಳ್ಳು ಜ್ಯೂಸ್ ಕೊಡಿ ಅಂತ. ಬಿಸಿ ಹಾಲು ಹಾಕಬಾರ್ದು, ತಣ್ಣಗಾಗಬೇಕು. ಫ್ರಿಜ್ಜಲ್ಲಿ ಇಡಬೇಡಿ. ಈಗ ಮತ್ತೆ ಬೇಕಾದ್ರೆ ಫ್ರಿಜ್ಜಲ್ಲಿ ಇಡಿ. ಜ್ಯೂಸ್ ಮಾಡಿದ ಮೇಲೆ ತಣ್ಣಗೆ ಅದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಆಗೋಯ್ತು. ಹಾಕಿದ್ದೀನಿ. ಇದಕ್ಕೆ ಬೆಲ್ಲ ಕೂಡ ಹಾಕ್ತೀನಿ. ಬೆಲ್ಲ ಕೂಡ ಹಾಕ್ತೀನಿ. ಹಾಗೆ ಹಾಲು ಹಾಕ್ತೀನಿ. ಸ್ವಲ್ಪನೇ ಹಾಕ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಹಾಲು ಹಾಕ್ತೀನಿ. ಸ್ವಲ್ಪ ಕಡಿಯುವಾಗ ತಣ್ಣಗೆ ಆಗಬೇಕು ಹಾಲು. ನೋಡಿ, ಜ್ಯೂಸು ಇದು ಮಾಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಆಗಿದೆ. ಇನ್ನು ಉಳಿದದ್ದು ಹಾಲೆಲ್ಲ ಹಾಕೋದಕ್ಕೆ ಸ್ವಲ್ಪ ನೀರು ಆಗಬೇಕು. ತುಂಬ ಗಟ್ಟಿ ಆದರೆ ಕುಡಿಲಿಕ್ಕೆ ಚೆನ್ನಾಗಿರಲ್ಲ. ನೋಡಿ, ಜ್ಯೂಸ್ ಹಾಕ್ತೀನಿ ಈಗ. ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಸೂಪರ್ ಕಲರ್ಫುಲ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಆಗುತ್ತೆ. ದೇಹಕ್ಕೆ ತುಂಬ ಅಂದರೆ ತುಂಬ ತಂಪು ಇದು. ಈ ಜ್ಯೂಸ್ ಕುಡಿದ್ರೆ ಅಂತ ಎಲ್ರಿಗೂ ತಂಪು ಇದು ಜ್ಯೂಸು. ತುಂಬ ಅಂದರೆ ತುಂಬ ಸೂಪರ್ ಜ್ಯೂಸು. ನೋಡಿ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಲ್ವಾ. ನಾನು ಎಳ್ಳು ಜ್ಯೂಸ್ ಮಾಡಿದ್ದು ವೈಟ್ ಇದ್ದು. ತುಂಬ ಅಂದರೆ ಎಳ್ಳು ತುಂಬ ತಂಪು. ಇದು ನಮಗೆ ಮುಟ್ಟಾದವರಿಗೆ ಮುಟ್ಟಾಗಲಿಕ್ಕೆ, ಮತ್ತು ಇದು ಎಂತ ಗೊತ್ತಾ, ಬಿಳಿ ಮುಟ್ಟು ಹೋಗುತ್ತೆ ಅಲ್ವಾ, ಅದಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೆ ಜೀರಿಗೆ ಅದೆಲ್ಲ ಹಾಕಿ, ಊರಲ್ಲಿ ಸಿಗುತ್ತಲ್ವ ಪ್ಯಾಕೆಟ್ ಹಾಲಲ್ಲ, ಅದು ಹಾಲು ಹಾಕಿ ಕಡ್ದು ಕುಡಿಬೇಕು. ಜೀರಿಗೆ ಮತ್ತು ಯಾವುದು ಹಾಕಿ ಕುಡಿಬೇಕು. ತುಂಬ ಚೆನ್ನಾಗಿರುತ್ತದೆ. ಜೀರಿಗೆ ಮತ್ತು ಯಾವುದು ಎಂತಪ್ಪ ಬರೋದಿಲ್ಲ, ಒಣದ್ರಾಕ್ಷಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕುಡಿಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಆಗುತ್ತೆ ಅಂತ ನಿಮಗೂ ಕೂಡ ಅದರ ಬಗ್ಗೆ ಗೊತ್ತಿರ್ಬೋದು. ತುಂಬ ಚೆನ್ನಾಗಿರುತ್ತೆ ಎಳ್ಳು ಜ್ಯೂಸು. ನಾನು ಈಗ ಡೈಲಿ ಒಂದೊಂದು ಜ್ಯೂಸ್ ಮಾಡ್ತಿದ್ದೀನಿ, ನನಗೆ ಕುಡಿಬೇಕಂತ. ನಾನು ಇನ್ನೊಂದು ರಾಗಿ ಜ್ಯೂಸಿದ್ದು ವಿಡಿಯೋ ಉಂಟು, ಅದು ಕೂಡ ಹಾಕ್ತೀನಿ. ಒಂದು ಇದು ಹಾಕಿದ್ದೀನಿ, ಹೆಸರುಕಾಳಿನ ಜ್ಯೂಸ್ ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತದೆ. ಹೀಟಿಗೆ ಯಾವತ್ತು ಮಕ್ಕಳಿಗೆಲ್ಲ ಕೊಡಬೇಕು, ಮಕ್ಕಳಿಗೆಲ್ಲ ಬೆವರ್ಸಲ್ಲಿ ಎಲ್ಲ ಬಿಡ್ತಿದೆ. ತುಂಬ ಪ್ರಾಬ್ಲಮ್ ಇಲ್ಲಿ ಮುಂಬೈಯಲ್ಲಂತೂ ಕುಡಿಲೇಬೇಕು. ತುಂಬ ಅಂದರೆ ತುಂಬ ಹೀಟು. ಅದಕ್ಕೆ ನಾನು ಹೆಸರುಕಾಳಿನ ಜ್ಯೂಸ್ ಇದು ದಿನಕ್ಕೊಂದು ಜ್ಯೂಸ್ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ಆದರೂ ಕೂಡ ಬಿದ್ದಿದೆ. ಇಷ್ಟು ಜ್ಯೂಸ್ ಮಾಡಿ ಎಂತ ಕೊಟ್ಟರು ಬೆವರ್ಸಲ್ಲೇ ಸೆಕೆಗುಳ್ಳೆ ಬಿದ್ದಿದೆ. ದೊಡ್ಡ ಮಗನಿಗೆ, ಸಣ್ಣವನಿಗೆ ಆದರೆ ಇಲ್ಲ, ದೊಡ್ಡ ಮಗನಿಗೆ ಬಿದ್ದಿದೆ. ಅವನಿಗೆ ಕೊಡ್ತೀನಿ ಅಷ್ಟು ತಂಪು. ಅವನು ಎಂಥ ಜೀವವ ದೇವರಿಗೆ ಗೊತ್ತು. ನನಗೆ ಬಿತ್ತಿತ್ತು, ನಾನು ತಂಪು ಕುಡ್ದಾಗ ಹೋಯಿತು. ತುಂಬ ಬೇಜಾರಾಗುತ್ತೆ ಅವನನ್ನು ನೋಡಿದಾಗ. ತುಂಬ ಕೆಂಪಾಗಿದೆ. ಅದಕ್ಕೆ ದಿನಕ್ಕೊಂದು ಜ್ಯೂಸ್ ಮಾಡಿ ಸಾಯಂಕಾಲದ ಹೊತ್ತು ಕೊಡ್ತೀನಿ. 4 ಗಂಟೆಗೆ ನಾಷ್ಟಕ್ಕೆ ಹೊತ್ತಿಗೆ ಜ್ಯೂಸ್ ಕೊಡ್ತೀನಿ. ಮಕ್ಕಳು ಚೆನ್ನಾಗಿದ್ರೇನಲ್ವ ನಾವು ಚೆನ್ನಾಗಿರೋದು.
ಮಕ್ಕಳಿಗೆ ಚೆನ್ನಾಗಿಲ್ಲ ಅಂದರೆ ನಮಗೆ ಆಗೋದಿಲ್ಲ. ತುಂಬ ದೇಹಕ್ಕೆ ತಂಪು. ಇದು ಎಳ್ಳು ಜ್ಯೂಸ್ ಅಂದರೆ ಎಲ್ಲದಕ್ಕೂ ಮೂಳೆಗಳಿಗೆ ಎಲ್ಲದಕ್ಕೂ ತುಂಬ ಒಂದು ಇದು ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೀವು ಕೂಡ ನೋಡಿ, ನನ್ನ ಮುಖದಲ್ಲಿ ಕೂಡ ಬಿದ್ದಿದೆ ನೋಡಿ. ನನಗೂ ಕೂಡ ತುಂಬ ಬೀಳುತ್ತೆ. ಅದಕ್ಕೆ ನಾನು ಊರಿಗೆ ಹೋಗ್ತೀನಿ, ಈ ಸರಿ ಊರಲ್ಲಿ ಹೋಗ್ತೀನಿ ಸ್ವಲ್ಪ ದಿನ ಅಂತ ಇದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೆ ಬಾಯ್ 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 ಬಾಯ್, ಟೇಕ್ ಕೇರ್, ಬಾಯ್.